ರಂಗಭೂಮಿಯ ರಂಗಕರ್ಮಿಗಳ ಅದರಲ್ಲೂ ಪ್ರಮುಖವಾಗಿ ಸ್ತ್ರೀ ವೇಷಧಾರಿಗಳ ಬದುಕಿನ ಕಥಾ ತುಣುಕುಗಳನ್ನು ಹೊಂದಿರುವಂತಹ ನೈಜತೆಯ ಸಾರಾಂಶವನ್ನು ಹೊಂದಿರುವ ಸಿನಿಮಾ ವಸಾಯ. ಕಲಾತ್ಮಕ ಬದುಕಿನ ಕಲಾ ಜೀವನವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಈ ಸಿನಿಮಾ ಎಲ್ಲಾ ಕಲಾವಿದರ, ಮುಖ್ಯವಾಗಿ ಸ್ತ್ರೀ ವೇಷಧಾರಿಗಳ ಬದುಕನ್ನ ಬಿಚ್ಚಿಡುತ್ತೆ. ಇಂತಹ ಅಪರೂಪದ ಕಥಾ ಹಂದರವನ್ನ ಹೊಂದಿರುವ ಸಿನಿಮಾ V4 ಸ್ಟ್ರೀಮ್ನಲ್ಲಿ ಅಕ್ಟೋಬರ್ 23ರಂದು ಸ್ಟ್ರೀಮಿಂಗ್ ಆಗೋದಕ್ಕೆ ತಯಾರಾಗಿದೆ. ಸೊ ಈ ಸಿನಿಮಾದ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡಿ. ವಸಾಯ ಹೆಸರೇ ಹೇಳುವಂತೆ ಪಾತ್ರದ ಪರಕಾಯ ಪ್ರವೇಶದ ಕುರಿತ ಸಿನಿಮಾ ಇದಾಗಿದೆ. ಆಣರಂಗದ ಪೊಣ್ಣ ಮನಸ್ಸು ಎನ್ನುವ ಟ್ಯಾಗ್ಲೈನ್ ಹೊಂದಿರುವ ಈ ಸಿನಿಮಾ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಸ್ತ್ರೀ ವೇಷಧಾರಿಯೊಬ್ಬರ ಒಳಬೇಗುದಿ ಆತನ ಸಂಸಾರದಲ್ಲಿ ಯಾವ ರೀತಿ ಪ್ರಭಾವ ಬೀರಬಲ್ಲದು ಎಂಬುದು ಸಿನಿಮಾದ ಒಟ್ಟು ತಾತ್ಪರ್ಯ. ರಂಗದ ಮೇಲೆ ನಟಿಸುವ ಕಲಾವಿದನೊಬ್ಬನ ಪಾತ್ರದ ಪರಕಾಯ ಪ್ರವೇಶ ತುಳುವಿನ ವಸಾಯದಲ್ಲಿ ಎದುರು ನಿಂತಿದೆ. ಪ್ರತಿ ವರ್ಷದ ಲೆಕ್ಕ ಈ ವರ್ಷ ನಾಟಕ ಮಲ್ಪಡುತ್ತಾ? ಗೌಡ ನಿನ್ನ ಕೊಲ್ಲೋಕೆ ಸಜ್ಜು ಮಾಡ್ಯಾನ. ಮಣ್ಣು ಮುಟ್ಟರ ಬಲ್ಲೆ ಬಂದು ಯಾನ್ ಏತ ಎನ್ನದಿದ್ದೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರ, ಗಂಡು ಅಂತ ಅನಿಸ್ತಾನೆ ಇರಲಿಲ್ಲ. ಮುಖಕ್ಕೆ ಬಣ್ಣ ಹಚ್ಚಿ ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣವನ್ನ ತೊಟ್ಟು ಒಂದು ಪಾತ್ರಕ್ಕೆ ಜೀವಂತಿಕೆ ಕೊಡುವ ವ್ಯಕ್ತಿಯ ಪಾತ್ರದ ಪರಕಾಯ ಪ್ರವೇಶದಿಂದಾಗಿ ಆತನ ಹಾವಭಾವದ ಬದಲಾವಣೆ ಆತನ ಜೀವನವನ್ನ ಎಂತಹ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಜೊತೆಗೆ ನಾಟಕದ ಮೇಲಿನ ಪ್ರೀತಿ, ಆತನ ಹೆತ್ತವ್ವಗೆ ಇರುವ ನಾಟಕದ ಗೀಳು, ಗಂಡ ಹೆಂಡತಿಯ ವೈಮನಸ್ಯ, ಮಕ್ಕಳ ಮೇಲೆ ಬೀಳುವ ಪ್ರಭಾವ ಇವೆಲ್ಲವೂ ವಸಾಯ ತುಳು ಸಿನಿಮಾದಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಮೂಡಿಬಂದಿದೆ. ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿದ ಈ ಹೆಮ್ಮೆಯ ಚಿತ್ರವು A.V. ಜಯರಾಜ್ ರವರ ಅದ್ಭುತ ಕಥೆ ನಿರ್ದೇಶನದಲ್ಲಿ ಮೂಡಿಬಂದಿದೆ. ರಂಗ ಬದುಕಿನ ಗೋಳಿನ ಈ ಸಿನಿಮಾವು ಸುನಿತಾ ಕ್ರಿಯೇಷನ್ಸ್ ಬೆಂಗಳೂರು ಮತ್ತು V4 ಸ್ಟ್ರೀಮ್ನ ಪ್ರೊಡಕ್ಷನ್ಸ್ನ ಜೊತೆಗೆ ಮಹಾಬಲೇಶ್ವರ ಹೊಳ್ಳಾರವರ ಛಾಯಾಗ್ರಹಣ ಹಾಗೆ ಸುಬ್ರಹ್ಮಣ್ಯ ಹೊಳ್ಳಾರವರ ಸಂಕಲನದೊಂದಿಗೆ ತಯಾರಾಗಿದೆ. ರಾವಣನ ವೇಷ ಪಾಡ್ಯಡ ಬೆತ್ತ ವಾ ವೇಷ ಎಲ್ಲ ತೋಜೊಂದೇ ಜಂಡು ಇಲ್ಲ. ನಾ ಹೋಗಕ್ಕಿಲ್ಲ, ಹೋದ್ರ ಜೋಡಿ ಹೋಗೋಣ. ಏ ಹುಚ್ಚಿ, ನಿನ್ನೊಳಗಿನ ಈ ಗಿಣಿ ಜೀವ ನೀ ಉಳಿಸ್ಕೋ. ಯಾನ್ ಕಲಾವಿದೆ ವಾ ಪಾತ್ರ ಕೊಂಡಲ್ಲ ಮಲ್ಪೋಡು ಮಾತಿರ್ಲ ಅಂಚೇನೆ. ಯಾನ್ ಪೊಣ್ಣನ ಪಾತ್ರ ಮಲ್ಪೆ ಆತೆ. ಹದ ಮಿತವಾದ ಸಂಗೀತವನ್ನೊಳಗೊಂಡ ವಸಾಯ ಸಿನಿಮಾಗೆ TG ಗೋಪಾಲಕೃಷ್ಣರವರು ಸಂಗೀತವನ್ನ ನೀಡಿದ್ದು, ಜಗನ್ ಪವರ್ ಅವರ ಸಾಹಿತ್ಯ, ಸಂಭಾಷಣೆ, ಸಹ ನಿರ್ದೇಶನದಲ್ಲಿದೆ ಈ ಸಿನಿಮಾ. ಇನ್ನು ಈ ಸಿನಿಮಾವು ಖ್ಯಾತ ನಟರ ಅದ್ಭುತ ನಟನೆಯೊಂದಿಗೆ ಮೂಡಿಬಂದಿದೆ. ತುಳುನಾಡ ರತ್ನ ಬಿರುದಾಂಕಿತ ದಿನೇಶ್ ಅತ್ತಾವರರವರ ನೈಜ ನಟನೆಯೊಂದಿಗೆ, ಜೊತೆಗೆ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ಚೇತನ್ ರೈಮಾಣಿ, ಮಾನಸಿ ಸುಧೀರ್, ನಾದಾ ಶೆಟ್ಟಿ ಮೊದಲಾದವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ತುಳುವಿನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರುವ ಈ ಸಿನಿಮಾದಲ್ಲಿ ನಟನೆ ಮಾಡಿರುವ ಖ್ಯಾತ ನಟ ಕಲಾಶ್ರೀ, ಕಲಾ ಸಾಮ್ರಾಟ್ ಚೇತನ್ ರೈಮಾಣಿ ಇವರು ಚಿತ್ರವನ್ನ ನೋಡಿ ತಂಡಕ್ಕೆ ಪ್ರೋತ್ಸಾಹಿಸಿ ಎಂದು ಹೇಳಿದ್ರು. ತುಳು ಸಿನಿಮಾ ರಂಗೋಡು ಒಂಜಿ ಬಾರಿ ಪೊರ್ಲುದ ಕಲಾತ್ಮಕ ಸಿನಿಮಾ ಅವತ್ತಂದೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾದಿತ್ತನ ಪೊರ್ಲ ಸಿನಿಮಾ ಆತೇತ್ ತುಳು ನಾಟಕ ರಂಗದ ವೈಭವ ಅಭಿಮಾನನು ಬಿಂಬಿಸವನಂಚಿನ ಪೊರ್ಲುದ ಸಿನಿಮಾ ವಸಾಯ ಪಂಪಿನ ಪುದರಡು ತಯಾರಾತಂಡೆ. ಅವು ಇಂದುವೆ ಅಕ್ಟೋಬರ್ 23 ತಾರೀಖಾನಿ V4 ಸ್ಟ್ರೀಮ್ಡು ಸ್ಟ್ರೀಮಿಂಗ್ ಆಯರ ತಯಾರಾದುಂಡು. V4 ಸ್ಟ್ರೀಮ್ದ OTT ಸ್ಟ್ರೀಮ್ಡ್ ನಿಕ್ಲೆಗೆ ತುಯ್ಯರಾಪುಂಡು ವಸಾಯ ಪನ್ಪುನ ಈ ತುಳು ಕಲಾತ್ಮಕ ಸಿನಿಮಾ. ಈ ಸಿನಿಮಾನು ಸುನಿತಾ ಕ್ರಿಯೇಷನ್ಸ್ ಬುಕ್ಕ V4 ಸ್ಟ್ರೀಮ್ ಬ್ಯಾನರ್ಡೆ ಪ್ರೆಸೆಂಟ್ ಮಲ್ದಿರಿ. ಈ ಸಿನಿಮಾದ ಕತೆ ಬುಕ್ಕ ನಿರ್ದೇಶನ ಮಲ್ತನಾರೆ A.V. ಜಯರಾಜ್. ದಯದೀದು ಮಾತಿರ್ಲ V4 ಸ್ಟ್ರೀಮ್ದ OTT ಸ್ಟ್ರೀಮಿಂಗ್ ಡೇ ಮಾತಿರ್ಲ ತೂಲೆ ನಿಖಲ್ ನಕ್ಲೆಗೆ ಪಲ್ನೆ ಎಂಕ್ಲೆ ವಸಾಯ ಸಿನಿಮಾದ ಕೂಟಾಗ ಸಪೋರ್ಟ್ ಮಲ್ಪಲೆ
ನಮಸ್ಕಾರ. ವಿ4 ಸ್ಟ್ರೀಮ್ನ ಸಹ ನಿರ್ಮಾಣದಲ್ಲಿ ಬರುತ್ತಿರುವ ತುಳು ಚಲನಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನ ಪಡೆಯಬಲ್ಲ ವಸಾಯ ತುಳು ಸಿನಿಮಾ ರಂಗದಲ್ಲಿ ವಿಶಿಷ್ಟ ಛಾಪನ್ನ ಪಡೆದುಕೊಂಡಿದೆ. ನಮ್ಮ ಭಾಷೆಯ ಸಿನಿಮಾಗಳು ಕೂಡ ಯಾವುದೇ ಭಾಷೆಗಿಂತ ಕಡಿಮೆ ಇಲ್ಲ ಎಂಬುವ ವಿಚಾರ ಈ ಸಿನಿಮಾದ ಮುಖಾಂತರ ನೋಡಬಹುದಾಗಿದೆ. ಇನ್ನು 70ರ ದಶಕದ ನಾಟಕ ರಂಗದ ವೈಭವ, ಅಭಿಮಾನ, ಗೌರವದ ಕಥಾಹಂದರವನ್ನ ಹೊಂದಿರುವುದು ಈ ಸಿನಿಮಾದ ಇನ್ನೊಂದು ವಿಶೇಷತೆಯಾಗಿದೆ. ಈ ಸಿನಿಮಾ ಅಕ್ಟೋಬರ್ 23ರಂದು ವಿ4 ಸ್ಟ್ರೀಮ್ ಮೂಲಕ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದ್ದು, ಸಿನಿ ಪ್ರಿಯರು ಅಪರೂಪದ ಈ ಸಿನಿಮಾವನ್ನ ನೋಡಿ ಆನಂದಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು. ಬಿತ್ತ ವಾ ವೇಷಲ ತೋಜೊಂದೆ ಜಂಡು ಇಲ್ಲ